ನಮಸ್ತೆ ಕರ್ನಾಟಕ. ಇವತ್ತು ನಾವು ಮೈಸೂರು ಡಿಸ್ಟಿಕ್ ಎಸ್ ಟಿ ಕೋಟೆಗೆ ಲ್ಯಾಂಡ್ ವಿಸಿಟ್ ಮಾಡಿದ್ದೀವಿ. ನಮ್ಮ ಒಬ್ರು ಕ್ಲೈಂಟ್ ಬಂದು IT ಪ್ರೊಫೆಷನಲ್ ಇದ್ದಾರೆ. ಅವರು ಒಂದು 2 to 3 years ಮುಂಚೆ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿದ್ರು. ಅವ್ರಿಗೆ ಕಂಪ್ಲೀಟ್ ಫೆನ್ಸ್ ಮಾಡಿ ಇವಾಗ ಲ್ಯಾಂಡ್ ಪ್ರಿಪರೇಷನ್ ಮಾಡಿದ್ದಾರೆ. ಪ್ರೀವಿಯಸ್ ವಿಸಿಟಿಂಗ್ ಅಲ್ಲಿ ನಾವು ಲ್ಯಾಂಡ್ ವಿಸಿಟ್ ಮಾಡಿ ಸಾಯಿಲ್ ಟೆಸ್ಟಿಂಗ್ ಮಾಡಿದ್ವಿ. ಪ್ರೊಫೈಲ್ ಎಲ್ಲ ಬಂದಾಯ್ತು. ಇವಾಗ ಅವ್ರಿಗೆ ಕಂಪ್ಲೀಟ್ ಡ್ರಿಪ್ ಇರಿಗೇಷನ್ಗೆ ಕಂಪ್ಲೀಟ್ ಮ್ಯಾಪಿಂಗ್ ಮಾಡಿ ಇವಾಗ 5 ಲೇಯರ್ ಆರ್ಕಿಟೆಕ್ಚರ್ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಟೋಟಲ್ 1.25 ಎಕರೆ ಇದೆ ಜಮೀನು. ಈಗ ನೋಡಿ ಎಷ್ಟು ಖಾಲಿ ಇದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ನೋಡ್ಬೋದು ಯಾವ ರೀತಿ ಡೆವಲಪ್ ಆಗಿರುತ್ತೆ ಜಾಗ ಅಂತ. ಈ ತರ ಯಾರ್ದಾದ್ರೂ ಖಾಲಿ ಜಾಗ ಇದ್ರೆ ನಿಮ್ಗೆ ಯಾವುದೇ ಅಂತ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಸರ್ವಿಸಸ್ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ಕಲ್ಪ ಕೃಷಿ ಟೀಮ್ ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.